शुक्लपक्षे अद्य सप्तम्या ऋतुवासरः भानुवासरकायां शुभतिथि शुभनक्षत्रायां युक्तायां शुभायां शुभोन्मेषो अस्यैनवस्य रोहिणी नक्षत्र शुभराशिस्य वेदावलीनां यः एकप्रत्तानि शुभेषां एकादशतमस्य नामनक्षत्रे नाम राशोजाताय शशिकलानां यः यजमानस्य नामनक्षत्रे नाम चन्द्रकलानां यस्य यजमानस्य नामनक्षत्रे नाम वंशितानां यः यजमानस्य नामनक्षत्रे नाम दिव्यानां यः यजमानस्य नामनक्षत्रे नाम वेदानां संगमानां यः यजमानस्य नामनक्षत्रे धनलक्ष्मीनां यः यजमानस्य जगदीश्वरी भगवती बुद्धिप्रदां गुरुगणपति व्यास विद्यादिमाತೆಯಾದಂತಹ ಸರಸ್ವತಿಯನ್ನು ಮನಸ ಪ್ರಾರ್ಥಿಸಿಕೊಂಡು ಸತ್ಯನಾರಾಯಣ ಪೂಜೆಯ ಈ ವ್ರತಾಚರಣೆಯಲ್ಲಿ ಬರತಕ್ಕಂತಹ 5 ಕಥೆಗಳನ್ನು ಸಂಕ್ಷಿಪ್ತವಾಗಿ ಇರತಕ್ಕಂತಹ ಸಮಯದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಕೆಲಸವನ್ನು ಪೂಜನೀಯರಾದಂತಹ ಋತ್ವಿಜರು ನಮಗೆ ಅನುಗ್ರಹ ಮಾಡಿದ್ದಾರೆ. 25ನೇ ವರ್ಷ ಅಂದರೆ ಸಾಮಾನ್ಯವಾದಂಥದ್ದು. 25 ಸಂವತ್ಸರಗಳನ್ನು ದಾಟಿ ಒಂದು ಉತ್ಸವದ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಎಲ್ಲ ಮಹಿಳಾ ಮಂಡಳಿಯ ಸದಸ್ಯರು, ಅವರಿಗೆ ಪ್ರೇರಕರು, ಪೂರಕರು ಆಗಿರತಕ್ಕಂಥವರ ಮನೆಯವರು ಎಲ್ಲರನ್ನ ಕೂಡ ಈ ಕಥಾವಾಚನಕ್ಕೆ ಆ ಭಗವತ್ ಕೃಪೆಗೆ ಪಾತ್ರರಾಗುವುದಕ್ಕೆ ನಿಮ್ಮನ್ನೆಲ್ಲರನ್ನು ಆಹ್ವಾನಿಸಿಕೊಂಡು ತುಳುವಿನಲ್ಲಿ ನನ್ನ ಪ್ರಸ್ತುತಗೊಳಿಸಲಿಕ್ಕೆ ನನ್ನ ಮಾಡ್ತೀನಿ. ವ್ಯಾಸವಾದ ಏಕದಾನಿ ವಿಶಾರಣ್ಯೇ ಶೌನಕಾದ್ಯಮಾಶ್ರಯ ಗೋಷ್ಠೀ ಮನೋರಮಾಂ ಚಕ್ರೋ ಸರ್ವಲೋಕ ಹಿತೈಷಿಣಾಂ ತತ್ರಾಂತರೇ ಮಾತೇಜ ವ್ಯಾಸದಿಶೋ ಮಹಾಮುನಿ ಸೋದದಿಶ್ಯ ಗಣೇಶಾಂತಂ ಸಮಾಯಾತೋ ಹರಿಸ್ಮರಂ. ನೇಮಿಷಾರಣ್ಯ ಅಂತ ಘೋರವಾದಂತಹ ಕಾನನಗಳು ಮಾತ ಶೌನಕಾದಿ ಕುರಿತು ಮಾತಾ ಒಟ್ಟು ಸೇರಿದು ಒಂದು ವಿಶೇಷವಾದಂತಹ ಸಭೆಯನ್ನು ಮಾಡ್ತಾರೆ. ಸಭೆಯ ಉದ್ದೇಶದಾದ ಅಂದುಕೊಂಡ ಲೋಕದ ಜನಪುರಿನ ಕಷ್ಟಗಳು ಪಾರು ಮಾಡ್ತದೆ ಅಕಲಿಗೆ ನೆಮ್ಮದಿಯನ್ನು ಕೊರಪುಣೆ ಅಂತ ಅಂದ್ಕೊಂಡದ್ದು ಚಿಂತನೆ ಮಾಡ್ಕೊಂಡು ಕೂಡಾದ ಸಭೆಯಲ್ಲಿರ್ತದೆ. ಈ ಸಭೆಗೆ ವಿಶೇಷವಾದ ಸೂತ ಪುರಾಣಿಕೆಗೆ ಆಹ್ವಾನ ಮಾಡ್ತದೆ. ಸೂತ ಪುರಾಣಿಕೆಯನ್ನು ಲೆಕ್ಕದಿಂದ ಕೊಟ್ಟ ಅವರಿಗೆ ಭೂತ ಭವಿಷ್ಯದ ವರ್ತಮಾನ ಈ ಮೂಜಿ ಕಾಲದ ಬಗ್ಗೆ ಅವರಿಗೆ ತ್ರಿಕಾಲ ಜ್ಞಾನಿಯಾದ ಅಂಚಿನ ಒಂದು ವಿದ್ವಾಂಸರೇನು ಲೆಕ್ಕದ ಅವರಿನ ಅರ್ಘ್ಯಪಾದ್ಯಾದಿಗಳ ಮೂಲಕ ಅವರಿನ ಸನ್ಮಾನ ಮಾಡ್ತದೆ. ಅಕ್ಲೇನ ಶಿಷ್ಯಗಳನ್ನೆಲ್ಲ ಆಧರಿಸಿದ ಉನ್ನತವಾದ ಪೀಠಗಳಿದೆ. ಭಗವಂತನ ಸಂಕೀರ್ತನೆಯ ಬಾಯಿಗೆ ಬಂದು ಆರಿನ ಪ್ರೀತಿ ಇದೆ ಕೊಡಾದೆ ಅವಾಗ ಆರಿಗೆ ದಾಯೆ ಇಂಚಿನ ಒಂದು ಮಲ್ಲ ಸಭೆ ಮಲ್ಪುನ ಉದ್ದೇಶದಾದ ಕಂಡದ ಸೂತ ಪುರಾಣಿಕೆಯರು ಶೌನಕಾದಿ ಮುನಿಗಳ ಪ್ರಶ್ನೆ ಮಾಡ್ತೇವೆ. ಅಪ್ಪ ಶೌನಕಾದಿ ಮುನಿಗಳು ಬಂಡರಿಗೆ ಏನೋ
ಪ್ರೇಮೋಪಾಯೇನ ಭಗವನ್ ಹರಿಭಕ್ತಿ ಭವೇಂದ್ರನಾಂ ಕಲೌ ಸರ್ವೇ ಭವಿಷ್ಯಂತಿ ಪಾಪಕರ್ಮ ಪರಾಯಣ. ಲೋಕ ಜನರು ಮಾತ ಕಷ್ಟಗಳು, ನಾನಾ ಜಾತಿ, ನಾನಾ ಆಚಾರ, ನಾನಾ ಗೋತ್ರ, ನಾನಾ ಸೂತ್ರ, ಆಹಾರ ಪದ್ಧತಿಲ ಬೇತೆ ಬೇತೆ, ಜೀವನ ಕ್ರಮಲ ಬೇತೆ ಬೇತೆ ಅಂಚೆ ನಾನಾ ರೀತಿಯ ಸಮಸ್ಯೆ ಲೋಕ ಜನಗಳು ಅಕ್ಲೇನ ಕಷ್ಟೊಟ್ಟು ಕಾರಣ ಓಡಾಡು ದಾನ ಸುಲಭದ ಸಾಗಿ ಉಂಟಾದ ಪಟ್ಟದ ಚಿಂತನೆ ಮಾಡ್ತೊಂದು ದಾಯ ಲೋಕ ಜನಗಳನ್ನ ಎಡೆಪ್ಪು ಓಡಾದು ಕಾಡು ಚಿಂತನಂಚಿನ ಶವನಕಾರಿ ನಿಮಿಗಳು ಚಿಂತನೆ ಮಾಡ್ತಿರೋದು ನಮ್ಮ ಯೋಚನೆ ಮಾಡ್ಕೊಂಡು ದಾಯ ಬಂಡ ವೇದ ವಿದ್ಯಾ ವಿಹೀನಾಸ್ಯ ತೇಷಾಂ ಶ್ರೇಯಂ ಕಥಂ ಭವೇತ್. ವೇದ ವಿದ್ಯೆ ಅಕ್ಕಳಿಗೆ ಗೊತ್ತಿಲ್ಲ ದಾಯ ಬಂಡ ಅಕ್ಕಳಿಗೆ ಕಪುರ ಕಪುರ ಅಂತ ಮಂಜಿನ ಬಡವರು ಪ್ರಾಣಾನ್ನಗದ ಬಂಜಿದ ಬಡವದವೇ ಚಿಂತನೆ ವೇದದ ಚಿಂತನೆ ಕೊಟ್ಟು ಕೊಟ್ಟದ್ದು ಮಂಜಿನಿಂದ ಮಲ್ಲ ಚಿಂತನೆ ಅದು ಅಕ್ಕಳಿಗೆ ವೇದ ವಿದ್ಯಾ ವಿಹೀನ, ಅಕ್ಕಳಿಗೆ ವೇದದ ಬಗ್ಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ಧರ್ಮದ ಚಿಂತನೆ ಇದೆ, ಹೆಚ್ಚ ಪಾತ್ರನ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಅಂತಲ್ಲ ಪುಸ್ತಕಗಳೆಡೆ ಇದೆ ಅಂಚ ಅದು ತೇಷಾಂ ಪ್ರೇಮ ಕಥಂ ಭವೇತ್. ಅಕ್ಲೇನು ಎಡ್ಡೆಪ್ಪು ಕೊಣತದ್ದು ಭಗವಂತನ ಜ್ಞಾನ ಮತ್ತದು ಮೋಕ್ಷದ ಸಾಧಿನಿ ಎಂಚ ಬರ್ತಾವಳಿ ಕೊಂಡದ್ದು ಕಾಡಿಡಿತ್ತ ನಂಚಿನ ಋಷಿ ಮುನಿಗಳು ಚಿಂತನೆ ಮಾಡ್ತೇವೆ ಐಕೋಡ ವಿಶೇಷವಾಗಿ ನಂಚಿನ ಈ ಸಭೆ ನಡೆಸಿದ ಅವಾಗ ಸೂತ ಪುರಾಣಿಕರಿಗೆ ನಿಖಿಲ ಪರಾನುಗ್ರಹಕಾಂಶ ನಿಖಿಲಿಗೆ ಸ್ವಂತ ಕೂಡ ನಿಖಿಲ ಚಿಂತನೆ ಮಾಡ್ಕೊಂಡ್ಲ ಲೋಕದ ಜನಗಳನ್ನ ಕ್ಷೇಮ ಓಡಾದು ಯಜ್ಞಯಾಗಾದಿಗಳನ್ನು ಮಾಡ್ತದ್ದು ಆಯ್ತ ಎಡ್ಡೆಪ್ಪನ್ನು ಎತ್ತಿದ ಅಕ್ಕಳಿಗೆ ಪಟ್ಟು ನಂಚಿನ ಬೇರೆ ನೀರು ನಿಖಿಲು ಮಾಡ್ತದ್ದು ಜ್ಞಾನ ಸ್ವರೂಪಿಯಾಗಿ ನಂಚಿನ ಭಗವಂತ ನಿಖಿಲನ ಶರೀರ ಏರು ಎಡ್ಡೆತ್ತಿನ ಚಿಂತನೆ ಮಾಡ್ಬೇರ, ಏರು ಪರೋಪಕಾರ ಮಾಡ್ಬೇರ, ಏರು ನನ್ನವರಿಗೆ ನಿರಂತರ ಸಹಾಯ ಸಹಕಾರ ಮಾಡ್ಬೇರ, ಭಗವಂತನ ಆರಾಧನೆ ಮಾಡ್ಬೇರ. ಅಕ್ಲೇಡ ಶರೀರವೇ ಜ್ಞಾನ ಸ್ವರೂಪಿಯಾಗಿ ನಂಚಿನ ಭಗವಂತೆ ವಾಸವಾಗುವುದು ಪಣ್ಣಂಚಿನ ಪಾತ್ರ ಗಾಳದೇರ್ಕೊಂಡ ನಾರಾಯಣನ ನಾಮ ಸ್ಮರಣೆ ಮಾಡ್ತು ಒಂದು ಲೋಕ ತಿರುಗು ನಾವು ಅಂಚನೆ ಲೋಕ ತಿರುಗೋದು ಬಂದಾಗ ಆರೆಗೆ ಭೂಲೋಕರು ಜನಗಳನ್ನ ಕಷ್ಟದ್ದು ಗೊತ್ತಾನೆ. ಏಕದಾನಾರದೋ ಯೋಗಿ ಪರಾನುಗ್ರಹಕಾಂಕ್ಷೆಯ ಪರ್ಯಟನ್ ವಿವಿಧಾನ್ ಲೋಕ ಮತ್ಯಲೋಕ ಮುಪಾಗತ ತತ್ರ ದೃಷ್ಟ್ವಾ ಜನಾ ಸರ್ವಾನ್ ನಾನಾ ಕ್ಲೇಶ ಸಮನ್ವಿತಾನ್ ನಾನಾ ಯೋನಿ ನಮತ್ಪನ್ನ ಪ್ರಜ್ಜಂತೆ ಪಾಪಕರ್ಮವಿ. ಲೋಕ ಜನಗಳು ಗೊತ್ತಿದ್ದೇವೋ ಗೊತ್ತಿದ್ದೇನೆ ಪಾಪಕರ್ಮನೆ ಮಾಡ್ಕೊಂಡಂತಂದ್ರೆ ಪುಣ್ಯ ಸಂಚಯನ ಮಾಡ್ಕೊಂಡು ಆಳ್ತಾರೆ ಎಡ್ಡೆಪ್ಪನ ನಂಗೆ ಮಾಡ್ಬೇಕು ಮನಸ್ಸು ಬರ್ತದೆ ಆಡುತ್ತೇವೆ ನಮ್ಮ ಪಕ್ಕವಳು ಐದು ಮಾಡ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡ ಕೆಟ್ಟ ವಿಚಾರಗಳು ಕೆಟ್ಟ ಚಿಂತನೆ ನಮ್ಮ ತಲೆಗೆ ಬರ್ತದೆ ಏದೇ ಕಷ್ಟ ಬರದು ಅದು ಮನಸ್ಸು ಬಂದಿರ್ತದೆ. ಶುದ್ಧ ಬ್ರಾಹ್ಮಣ್ಯ ಬಂದವು ಜಾತಿ ಪ್ರಾಯ ಕರ್ಮಡು ಪ್ರಾಯ ಆಗೋದು ಹಾಗೆ ಏದು ಹೆಚ್ಚಿನ ನಿರ್ಧಾರದ ದುಃಖೇಶ್ವರ ವಿಕ್ತ ಮನಃ ಸುಖೇಶು ವಿಗತ ಸ್ಪರ್ಶ ಇತರಾಗ ಭಯಕ್ರೋಧ ಸ್ಥಿತದಿ ಮುನಿ. ನಮ್ಮ ಸಂಸಾರ ಗುಜರದಾತು ನನ್ನ ಹಿಂದೆಡೆದು ವಿರಮೋಡು ಅಂತ ಇದು ಬೆಲೆನೇ ಇತ್ತು. ಇತ್ತನ ಸ್ಥಿತಿ ಇರುವುದು ವಿರಮ ಇರಬಲ್ಲಿ, ಇತ್ತನ ಸ್ಥಿತಿ ಇರುವುದು ಉನ್ನತಿಗೆ ಹೋಗಲಿದೆ. ಅವಾಗ ಎಂತ ಮಾಡ್ಬೋದು? ದುಃಖೇಶು ಅನುದಿಕ್ತ ಮನ ದುಃಖದಲ್ಲಿ ದುಃಖಗೊಳ್ಳದೆ ಅರ್ಥ ಬರಡು ಚಿಂತೆ ಹಾಗೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾರೆ ನಂಚಿನೊಂದು ನಿರ್ಧಾರದಲ್ಲಿ ದುಃಖೇಶ್ವರದಿಗ್ಧಮನ ಸುಖೇಶು ವಿಗತ ಸುಖವತ್ತನ್ನು ಮಾಡೋದು ಅಹಂಕಾರ ಮಾಡ್ತಾರಲ್ಲಿ ಕಾಸುಂಡು ಮಾಡೋದು ಆಯ್ತಾ ಒಂದು ಹಿರಿಮೆ ತೋಜಾರಬಲ್ಲಿ ಸುಖೇಶು ವಿಗತ ಸ್ಪರ್ಶ ವೀತರಾಗ ಭಯಕ್ರೋಧ ಬಹುವೈದ್ಯ ರಾಗ ದ್ವೇಷ ಕೋಪ ತಾಪ ಸಂತಾಪ ಆಯಂಚವಂತ ಇಂಬೆದಾಯಂಚವಂತನ ಅಕ್ಕದ ಅಂಚವಂತ ನಾವು ಸರಿಯ ಶರೀರ ತಪ್ಪ ತುಯರು ನಮ್ಮದ ಒಟ್ಟಿಗೆ ಒಟ್ಟಿಗೆ ತಯಾರಿಲ್ಲ ಯಾವುದು ಆಮೇಲೆ ಪ್ರಳಯ ಆಗ್ತದ ಇಂಜಿನ ಒಟ್ಟಿಗೆಲ್ಲ ಒಟ್ಟು ನಮ್ಗೆ ತಾಯಿ ಚಿಂತನೆ ಅಂಚಾದ ಅಕ್ಲೆನ ಕರ್ಮದ ಅಕ್ಲಕ್ಕೆ ಹೋಗ್ಯರು ಬಂಡದ ಕರ್ಮ ಎಂಚ ಉಂಟು ಅಂಚನೆ ನಡಕೊಂಡು ಬಂಡದ ಸ್ಥಿತದಿಗಿ ಮನಿಗಿ ಈ ಸಂಸಾರ ಇದ್ದಲ್ಲ ನಮ್ಮ ಸನ್ಯಾಸಿಯಿಂದ ಕೈಕೊಡಿಗೆ ಸಾಮಾನ್ಯವಾಗಿ ಜನಗಳು ಸನ್ಯಾಸಿದ ಕೈಕೊಂಡು ಬಹಳ ಕೃಷ್ಣಕರವಾದ ಐದು ಕೊಡೋದು ಭಗವಂತನ ಜ್ಞಾನ ನಿರಂತರ ಮಾಡ್ಕೊಳ್ಳೆ ಪಟ್ಟು ನಮ್ಗೆ ಹಿರಿಯರು ಕಣ್ಣು ಇಂಚನೆ ನಾಳರಿರು ಲೋಕ ಸಂಚಾರ ಮಂದಿರಿಗೆ ಲೋಕಡು ಪೂರ್ವ
ನಂಚಿನ ಜನಗಳನ್ನು ತುಳಿಯಿತು ಆನಿದ ಕಾಲದಲ್ಲಿ ಎಷ್ಟೋ ಪಾಕ ವರ್ಷದ ಲೋಕ ಜನಪದ ಸ್ಥಿತಿಯಿಂದಲೇ ಬಂದು ನನಗೆ ಈ ಕಥೆಯಲ್ಲಿ ಅರ್ಥ ಆಗೋಣ ಲೋಕ ಸಂಚಾರ ಮಾಡ್ತದೆ ಇದಕ್ಕೆ ಪರಿಹಾರ ಸಾಧ್ಯ ಬಂದು ನೋಡು ವಿಷ್ಣು ಲೋಕಂದ ತಸ್ತದ ನೇರವಾದ ವೈಕುಂಠ ಬರ್ತೇರಿ ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖಚಕ್ರಗದಾ ಪದ್ಮ ವನಮಾಲಾ ವಿಭೂಷಿತಂ ಶಂಖಚಕ್ರಗದಾ ಪದ್ಮಗಳನ್ನು ಕೈಟ್ಟ ಆಧರಿಸಿದ ವಿಶೇಷವಾದ ವನಮಾಲಾ ವಿಭೂಷಿತಂ ತುಳಸಿದ ಮಾಲಿನ ಧರಿಸಾಯನಂಚಿನ ನಾರಾಯಣ ದೇವರಿಗೆ ನಾರದರು ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ದೃಷ್ಟ್ವಾನಂ ದೇವದೇವೇಶ ಸ್ತೋತ್ರಂ ಸಮುಚಕ್ರಮೇ ನಾರದ ಉವಾಚ ನಮೋ ವಾಗ್ಮನಸಾದೀತಾ ರೂಪಾನಂದ ಶಕ್ತಯೇ ಆದಿಮಧ್ಯಾಂತ ವೀನಾಯ ನಿರ್ಗುಣಾಯ ಗುಣಾತ್ಮನೇ. ಬಾಯಿದವಳು ನನ್ನ ಬುದ್ಧಿವಂತಿಕೆ ರಾವು ಈ ಕೊರುನಂಚಿನ ಈ ಚೈತನ್ಯರಾವುದು ನಿನ್ನನ್ನು ಕುಗರಿಯರೆನ್ನಲು ಸಾಧ್ಯ ಆದಿ ಮಧ್ಯ ಅಂತ್ಯಂತನಂಚಿನ ಮಹಾನ್ ಶಕ್ತಿಯಾಯನಂಚಿನ ಭಗವಂತ ಅನ್ನೋದು ನಾರದೇವರು ಸಾಷ್ಟಾಂಗ ಪ್ರಣಾಮ ತುಳಸಿದ ಮಾಲಿನ ನಿರ್ಸಾವನಂಚಿನ ಮಹಾವಿಷ್ಣು ನಮ್ಮ ಇನ್ನಿ ಕೂಡ ಚಿತ್ರಪಟ್ಟು ವಿಷ್ಣುದೇವರಿಂಚ ಅನ್ನುವಂತೆ ದೇವರಿಂಚ ಅದಕ್ಕೆ ನಾಲ್ಕೈದು ನಾಲ್ಕು ತೋರಿಸ್ಕೊಳ್ಳೇನು ನಮ್ಗೆ ಮಾತಾಡ್ತದೆ ಅದಕ್ಕೆ ನಾಲ್ಕೈದು ನಾಲ್ಕು ವಿಶೇಷವಾಗಿ ನೆಂಚಿನ ವ್ಯವಸ್ಥೆಗಳು ಶಂಖ ಚಕ್ರ ಗದಾ ಈ ಶಾಂತ ಸ್ವರೂಪಿಯಾಯ ನೆಂಚಿನ ಭಗವಂತನ ಸೂದು ಇಬ್ಬರಿಗೆ ಪಾತ್ರೆ ಬರ್ತೀನಿ ನಾರದರಿಗೆ ಎಂಚಿನ ಪಾತ್ರೆ ದೇವರೆಡ ಪೂಜೆ ಎಂಚಿನ ಕೇಳಿಕೊಂಡು ನಮ್ಮ ಪುರ ದೇವರು ದಿಕ್ಕಿನದಾದ ಕೇಳುವುದು ಎಲ್ಲಿ ಬಾಲೆಲ್ಲ ಕೇಳುವುದು ಇಕ್ಕವು ಗೋಡು ಇಂದು ಗೋಡು ನನಗೆ ಧರ್ಮವು ದಿಕ್ಕಿನ ಎಂಚಿನಲ್ಲ ಮಾತ ಗೋಡು ನಮಗೇನು ದಾಲ ಕೇಣಿಯರ ಬಗ್ಗೆ ದೇವಸ್ಥಾನ ಹೋದು ನಮ್ಮ ದಾಲ ಕೇಣಿಯರ ಬಗ್ಗೆ ಭಗವಂತನ ಸಾನ್ನಿಧ್ಯವು ಹೋದು ಶಾಸ್ತ್ರಾಂಗ ಪ್ರಣಾಮ ಮಾಡ್ತಿದ್ರೆ ಭಕ್ತಿ ಕೈ ಮುಗಿಕೊಂಡು ಭಗವಂತನ ಮನಸ್ಸಾಗ ಆಯುಷ್ಯ ಆರೋಗ್ಯ ಐಶ್ವರ್ಯ ಭಗವಂತ ನಮ್ಮ ಪ್ರತಿ ನಾನು ಎಕಡೆ ಮಾಡಲಿಕ್ಕೆ ಕರ್ಮದ ಫಲ ಏತು ಆತನ అయిన ಒಟ್ಟಿಗೂ ನಮ್ಮ ಒಂದು ಪ್ರಯತ್ನ ಇದ್ದಂತ ತಾಳದು ಬೇರೆಯನ್ನ ಮಂಡೆ ಹಾಕಿದ ಪ್ರಯತ್ನ ಸಾತ್ವಿಕ ಸ್ವಭಾವದ ಸಾತ್ವಿಕ ಕ್ರಿಯೆಡು ಸಾತ್ವಿಕವಾದ ಉದ್ಯೋಗಗಳು ನಮ್ಮ ಬೆಂದು ಇಂದ ನಂಡ ಭಗವಂತನ ಅನುಗ್ರಹ ನಮಗೆ ಕೇಳಬೇಕು ಅವುಗಳ ಇಂದುಗಳ ಮಾಡೋದು ಭಗವಂತನ ನಟ್ಟು ಏರೆಡ್ಲ ನಟ್ಟೆರಗಳು ನಟ್ಟುದಾಯಿ ನಮ್ಮ ಭಗವಂತ ಕೊಡುಪೆಂದ ಅಂಡ ತೆತ್ತುಂಡು ಭಗವಂತನ ಕೈಯಲ್ಲಿ ಇಟ್ಟೊಂದೇ ನಮ್ಮ ಕೈ ನಿಂತೇವು ಅಂಡ ನನವರೇಡ ನಟ್ಟುನಗ ಕೊರ್ಪುರಾಯನ ಕೈ ನಿಂತಿದ್ದಿಪ್ಪು ತೆತ್ತೊಂಡಾಯನ ಕೈ ನಿಂತಿದೆ ನಮ್ಮ ಏಪಲ್ಲ ಇಲ್ಲೇ ಆಗುವುದು ಭಗವಂತನ ಸಾನ್ನಿಧ್ಯ ನಮ್ಮ ಇಲ್ಲೇ ಅವರು ಏನು ಎದುರಿಲ್ಲ ಅಮ್ಮಪ್ಪನ ಉಂಡ ಅಮ್ಮಪ್ಪನ ಎದುರು ನಮ್ಮ ಇಲ್ಲೇ ನೇತ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ದಾಸ್ಯದ ಜೀವನನೇ ನಮ್ಮ ಈ ಸಾಷ್ಟಾಂಗ ಪ್ರಣಾಮ ನಗ ನಾರದೇವರ ಕೇಂದ್ರದಲ್ಲಿ ನಾರಾಯಣ ದೇವರ ಕೇಂದ್ರ ಕಿಮರ್ಥಂ ಆಗತೋಸ್ಮಿ ವಚನ ದಾಯೆಂತ ಈ ಬೈದ ಕಿಂ ಮನಸ್ಸಿ ವರ್ತದೆ ನಿನ್ನ ಮನಸ್ಸು ದಾಟೊಂಜಿ ಶಂಕೆ ಉಂಟಲ್ಲ ದಾಟೊಂಜಿ ಚಿಂತನೆ ಮಾಡ್ತದೆ ಇಡಬೇಕ ಬೈದ ದಾಯ ಕೊಡಾದ ಬರ್ತಾ ಅಂತ ನಾರದರಿಗೆ ಪಂಡ್ಯರಿಗೆ ಎಕಡೆ ಸೂತ ಪುರಾಣಿಕರ ಶ್ರಮಕಾರಿ ಕೇಳಲೇಕ ಮತ್ತೆ ಲೋಕೆ ಜನ ಸರ್ವೇ ನಾನಾ ಚೈತನ್ಯಮನ್ವಿತಾನ್ ನಾನಾ ಯೋನಿ ನಮತ್ಪನ್ನ ಗಚ್ಚಂತೆ ಪಾಪ ಕರ್ಮವೇ ಪಂಡ್ಯರು ಅವಾಗ ಲೋಕದ ಜನಪದ ಕ್ಷೇಮ ಓಡಾದ ಚಿಂತನೆ ಮಾಡ್ತದೆ ಈ ಮುಕ್ತ ಬರ್ತದೆ ಎನ್ನಂತೂ ಏರು ಬರ್ತದೆ ಬಾರಿ ಮಲ್ಲ ಒಂದು ಪ್ರಶ್ನೆ ಎನ್ನ ಎದುರು ದೀತ ಆಂಡ ನಿಂತು ಕೊಡೋದ ಈ ನನವರಿಗೆ ಕೊಡೋದು ಪಣ್ಣಂಚಿನ ವಿಚಾರಕ್ಕೆ ಯಾರು ಸಮರ್ಪಕವಾದ ಉತ್ತರ ನಿಂತು ಕೊರಡಾಕು ಪಂಡ ಅವು ನಾಲ್ಕು ಜನಕ್ಕೂ ಉಪಕಾರ ಆಪಿನಂಚಿನ ವಿಚಾರ ಪ್ರಥಮಸ್ಮೈ ಮಹತ್ ಪುಣ್ಯಂ ಸ್ವರ್ಗವತ್ತೇ ದುರ್ಲಭಂ ತ್ವಯ ಸ್ನೇಹಾನ್ಮಯಾವಸ್ಸ ನಿನ್ನಡ ಇಷ್ಟನಂಚಿನ ವಿಶೇಷವಾಯಿನಂಚಿನ ಪ್ರೀತಿಗೆ ಓಡಾದ ಒಂಜಿ ವಿಶೇಷವಾಯಿನಂಚಿನ
ರಥಾಚರಣೆ ಉಂಟು. ಆ ರಥಾಚರಣೆಯ ವಿವರ ನಿಮಗೆ ಕೊಡ್ತೇವೆ. ಸತ್ಯನಾರಾಯಣ ರಥಾಚರಣೆ, ಸತ್ಯನಾರಾಯಣ ಸ್ವಾಮಿನ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನ ಆರಾಧನೆ ಮಾಡ್ತದ ನಿಮಗೆ ಮಾತ್ರೆಗಳ ಎಡ್ಡೆ ಹಾಕಬಹುದು ಪಂಡೇರಿಗೆ. ನಾರದರು ಕೂಡ ಸಂಶಯ ಬರ್ತದೆ ಕೇಳಿದರೆ ಕಿಂಪಲಂ ನಾರದ ವಾಜ ಕಿಂಪಲಂ ಕಿಂ ವಿಧಾನಂಚ ಕೃತಂ ಕೇನೈವ ತದ್ರತಂ ತತ್ಸರ್ವಂ ವಿಸ್ತರಾದ್ರುವಿ ಕದಾ ಕಾರ್ಯಂ ಹಿ ತದ್ರತಂ ದಾದ ಫಲತಿಕು ಎಂಚ ವಿಧಾನ ವಿಧಿ ವಿಧಾನಗಳು ಏನಿಲ್ಲ ಐನ ಪೂಜೆ ಮಾಡ್ಕೊಂಡು ಮಾಡ್ತದ ದಾದ ಪ್ರಯೋಜನ. ನಾರಾಯಣ ದೇವರ ಪಂಡೇರಿಗೆ ದುಃಖ ಶೋಕಾದಿ ಶಮನಂ, ದುಃಖ ಶೋಕಗಳನ್ನು ಕಮ್ಮಿ ಮಾಡ್ಕೊಂಡು ಧನಧಾನ್ಯ ವಿವರ್ಧನಂ, ಧನಧಾನ್ಯಗಳು ಅಭಿವೃದ್ಧಿ ಆಗ್ಬೋದು. ಸೌಭಾಗ್ಯ ಸಂತತೀಕರಂ, ಪೂಜೆ ಮಂತ್ರ ಮಾತ್ರ ತಾನೇ ಸಂತತಿಗೆ ವ್ಯತ್ಯಾಪಡಿ ಏತು ಮುಟ್ಟ ಈ ಸ್ವರಗಳು ಕೇಂದ್ರ, ಏತು ಮುಟ್ಟ ಈ ಗಂಟದ ಶಬ್ದ ಕೇಂದ್ರ, ಈ ಆಡೆ ಮುಟ್ಟ ಈ ದುಷ್ಟ ಶಕ್ತಿಗಳು ದೂರ ಆಗ್ತದೆ. ಶ್ರೀವಾರ ಗೊತ್ತು ಬರ್ತದ ನಡುಕ ಬಯ್ಯ ಮುಟ್ಟದ ಸಮಯ ಉಂಟು. ಅಕ್ಲು ಜೋಕಾಟಿಗೆ ಸತ್ಯನಾರಾಯಣ ಸ್ವಾಮಿನ ಪೂಜೆ ಮಾಡ್ತೀವಿ. ರಾಜೆ ಕೊಂಟದೇರಿಯರ ಪೋಯಿನ ಕಾಡಿಗೆ ಹೋದ ಜೊತೆ ಬರ್ತನ ಗುರು ಒಂದೊಂದು ದಿಕ್ಕು ಪೋಯರು. ಇಮ್ಮೆ ವಿಶೇಷವಾದ ಒಂದು ಬಯಲು ನಿಮಗೆ ಬರ್ತದೆ. ದಿಕ್ಕದತ್ತದ ಬಂದರಂಜಿನ ರಾಜ ಅವನಿಗೆ ಮಲ್ಲ ಗೋಳಿದ ಮರತಾಡಿ ಇಟ್ಟುಕೊಂಡಿರು. ಅವೇ ಗೋಳಿದ ಮರತಾಡಿಟ್ಟು ನನಂಜಿ ಬಾಗೋದು ಗೋಪಾಲಗಿರಿ ಮಾತ್ರ ಒಟ್ಟು ಸೇರಿದು ಸತ್ಯನಾರಾಯಣ ಸ್ವಾಮಿನ ಪೂಜೆನೋ ಅಕ್ಲೆಗೆ ಇಂಚಿನ ಪೂಜೆ ಅಂತ ಅಕ್ಲೆಗೆ ಹೋಗ್ತೀನಿ. ಜೋಕಲಾಟಿಕೆದ ಪೂಜೆ, ಜೋಕಲಾಟಿಕೆದ ಪೂಜೆ ಇದೇ ಶಿವಭಕ್ತೆ ಗುಳಿಗೆಯಲ್ಲೇ ನಾಟಕ ಉಂಟು. ಗೊತ್ತ ಕಾರ್ಯಕ್ರಮ ಇರಲಿದ್ರೆ ನಾಟಕ ಉಂಟು. ಆ ನಾಟಕ ಎಲ್ಲೇ ಜೋಗಳು ಇಲ್ಲ ಹೋಗ್ಬೋದು ಕೂಡ. ಒಂಜಿ ಆಟ ತೂದು ಬರ್ತದ ಇತ್ತನ ಡಬ್ಬಿಲ್ಲ ಒಟ್ಟು ಒಂದು ಮನತಾನೆ ಇಲ್ಲ ಆಟ ದೂರ ಅವು ಜೋಕಲಾಟಿಕೆದ ಆಟ ಕಾರ್ಯವಾದದ್ದು. ಅಂಜನೆ ಗೋಪಾಲಕರು ಮಾತ್ರ ಸೇರಿದು ಹೆಂಚಿನ ಮಕ್ಕಳಿಗೆ ತೆರೀಲಕ್ಕ ದೇವರನ್ನ ಪೂಜೆ ಮಾಡ್ಕೊಂಡು ಇರ್ತೇವೆ. ರಾಜ ಬರ್ತದೆ ಅಂದು ಭಾರಿ ಸಂತೋಷಡು ಗೋಳಿದ ಮಾಡ್ತಾ ಇದೆ ಪ್ರಸಾದ ಮಾಡುತ್ತ ಅನ್ನೋದು ರಾಜ ವಿಜಯ ತಿರಸ್ಕಾರ ಭಾವದ್ದು ದೆತ್ತ ಮುಜ್ಜೆ ಪ್ರಸಾದ ಮಾಡೋದಕ್ಕೆ ಸ್ವೀಕಾರ ಮಾಡ್ತೀವಿ. ಮುಂದೆ ಆಯಣತೆ ಲಕ್ಕದು ಹೋಯಿ ಗೋಪಾಲಕರಿಗೆ ಭಾರಿ ಬೇಜಾರಾಗ ಎಂಕ ಕೊರ್ಮೆಯನ್ನು ರಾಜ ತಿಂದು ಜೆತ್ತ ಅಂತ ಮಾಡೋದು ಮಕ್ಕಳಿಗೆ ಬೇಜಾರಲ್ಲ. ನಿಂಬೆ ಊರು ಬರ್ತದೆ ಕಾಲ ಮತ್ತೆ ಕಡಿದು ಹೋಗುದು. ಆಯನ ಮಂತ್ರಿ ಆಯನ ರಾಜ್ಯದ ಸ್ವಾಧೀನ ಮಾಡ್ತೇವೆ. 100 ಜನ ಜೋಕ್ಲಿಟ್ಟರಿಗೆ ಮಾತಾ ಕಾಯ್ದಾಗ ಸಾಲೆ ಬರ್ತದೆ. ಇನ್ನೇನು ತೂದು ಆ ಪುಂಜವು ಅಪ್ಪೆಗೆ ಬುದ್ಧಿಭ್ರಮಣೆ ಆಂಡಿ ಇಲ್ಲ ಪುಣ್ಯವು ಸಮಯದಿಂದ ಆಂಡ್ಯವು ಎದ್ದಾದಂತ ಹೋಗ್ನೆ ಮತಿಭ್ರಮಣ ಲೆಕ್ಕ ಪುಣ್ಯವು ಕೂಡ ಮತಿಭ್ರಮಣೆ ಆಂಡ್ ಇಲ್ಲ ಆಂಡ್ಯೋಲ ದಾರಿತ್ತು ನಿಮ್ಮೆ ಒಂದು ಜೋಡಿಗೆ ಮಾಡ್ತು ಬಿದ್ದಾಡಿದೆ. ಒಳೋ ದೇಶಾಂತರ ಹೋಯ್ನಿ ರಾಜ್ಯ ಇದ್ದಿ ದೋಸೆ ಇದ್ದಿ ಜೋಕಳಿಗೆ ಆರೋಗ್ಯ ಇದ್ದಿ ಬುಡದಿಗೆ ಸೌಖ್ಯ ಇದ್ದಿ ಬಾರಿ ಬೇಜಾರು ಲೋಕಲ್ ತಿಳ್ಕೊಂಡು ಹೋದಾನೆಲ್ಲ ಒಂದು ಪ್ರಾಜ್ಞರು ತೆರಿನಾರ್ನ ಎದ್ದು ನಿಮ್ಮೆ ಉಂಟು. ನಿಮ್ಮೆನ ಮೂಡಿಡಿತರಂದಿನ ರಾಜಲಕ್ಷಣವನ್ನು ತೂದು ಕೇಂದ್ರ ಇರುತ್ತಾ ಇದ್ದಾನೆ. ಬಾರಿ ಉಕ್ಕಡ ಬಂಡೆಗೆ ಕತೆ ಇಜ್ಜಿ ಆಗ್ಬೋದು. ಅಪ್ಪಾಗ ಆರು ಯೋಜನೆ ಮಾಡ್ತದ್ದು ರೋಜಿ ಲೆಕ್ಕಾಚಾರ ಮಾಡ್ತದ್ದು ಬಂಡೇರಿಗೆ ಈ ಪೂಜೆ ಮಾಡ್ಕೊಂಡು ಪಡೆದು ಪ್ರಸಾದ ಸ್ವೀಕಾರ ಮಾಡ್ಕೊಂಡೆ ಬರ್ತದ ತತ್ ಪರಿಣಾಮ ಅದಕ್ಕೆ ನಿಮಗೆ ಏತ್ಲತ್ತಿ ನೆಂಪು ಅಂತಂದ್ರಲ್ಲ ಇವೆ ಬರ್ತದೆ ನೆಂಪು ಬರ್ತದೆ. ಅಪ್ಪ ಬಂಡರೆ ಗೋಪಾಲಕರು ಜೋಕಲಾಟಿಗೆ ಮಂತನಂಚಿನ ಪೂಜೆ ಇದ್ದು ವನಾಂತರಡು ಈ ಗೋ ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡಂಚಿನ ಗೋಪಾಲಕರ ಮಂತನಂಚಿನ ಪೂಜೆ ತಿರಸ್ಕಾರ ಭಾವದ್ದು ಇದು ಈಗ ಅಂಚೆ ಅದು ನಿಂಗಿ ಸ್ಥಿತಿ ಅಂಚೆ ನನ್ನದಾದ ಮಾಡ್ಕೊಂಡು ಮಾತ ಸಮಸ್ಯೆಗಳ ಪರಿಹಾರ ಅವೇ ಗೋಪಾಲಕರ ಒಂದು ಪಣ ಪೂಜೆ ಮಾಡ್ಬೇರೆ ಪಣ ನಿಂಗೆ ಎಡ್ಡೆ ಮಾಡ್ಕೊಂಡು ಅಂಚೆ ಕೂಡ ಕಾಡಿಗೆ ಹೋಯ್ದೆ ಜೋಡಿಗೆ ಮಾಡೋದು ರಾಜನ ಈ ಸ್ಥಿತಿನ ತೂದು ಆ ಗೋಪಾಲಕರಿಗೆ ಕಣ್ಣಿನ ನೀರು ಜರ್ತದೆ. ಅಕಲ ಬಡವೇರಾದಿ ಅಂಡ್ ಅಕಲ ಒಂದು ಶುದ್ಧ ಅಂತಃಕರಣ ಒಂದು ಬಣ್ಣದಂತೆ ಗೋಪಾಲಕರು ಬಡವೇರಾದಿ ಅಂಡ್ ಅಕಲ ಮನಸ್ಸಿಗೆ ಆತ ಶುದ್ಧವಾದ ಅಂತಃಕರಣ ಇರ್ತದೆ. ರಾಜನ ಸ್ಥಿತಿ ಸೂದು ಕಣ್ಣೀರು ಪಡೆಯಲು ಮಾತೆಲ್ಲ ಒಟ್ಟು ಸೇರ್ತಾ ಯಾರಿಗೆ ಯೋಗ್ಯವಾದ ವೈದಿಕರೆಲ್ಲತ್ತೇರು ಆನಿಮಂತರಂಜಿನ ಪೂಜೆ ಜೋಕಲಾಟಿಕೆದ ನಿತ್ಯದ ಪೂಜೆ ಕಾರ್ಯವಾಯಿನ ಪೂಜೆ ಮಾಡ್ತದೆ. ರಾಜ ಪ್ರಸಾದ ಎತ್ತು ಕುರಿಯಿರಿ ಅಪ್ಪ ರಾಜ ಭಟ್ಟ ನಿಖಲ್ ಪೂರ ಪ್ರಸಾದ ಸ್ವೀಕಾರ ಮಾಡ್ತಾರೆ.
ಅಂಚೆ ಮಾತ್ರ ಗೋಪಾಲಕರೆಲ್ಲ ಪ್ರಸಾದ ಸ್ವೀಕಾರ ಮಾಡ್ತಿರೋದು ಆಗೆಲ್ಲ ಪ್ರಸಾದ ಅಂಚನೆ ಇಂದಿನ ನೂತನ ಜೋಕುಲಿನ ಕಾಯಿಲೆ ಕಟ್ಟಲು ದೂರಾಂಡು ಬಿಡದಿಗಿತ್ತಿನಂಚಿನ ಮಾನಸಿಕ ರೋಗ ನಿವೃತ್ತಿ ಆಂಡು ಮಂತ್ರಿ ರಾಜ್ಯ ಅಂಚಾಂಡ ಸತ್ಕರ್ಮ ಸಚ್ಚಿಂತನೆ ಸದಾಚಾರ ನಮ್ಮಡ ಮೂರು ಏರುವ ಪ್ರಸಾದ ಕೊರಿಯರ ವೈದೇವನ ಉದ್ಧಾರ ಮಾಡಿ ನಮ್ಮ ಪ್ರಸಾದ ಮಾಡಬೇಕು ತೀರ್ಥ ಏಕಲಿಂಚ ಕೈಟು ಬರ್ತದೆ ಸೇವನೆ ಮಾಡಬೇಕು ಪ್ರಸಾದ ಸ್ವೀಕಾರ ಮಾಡ್ತಿರ್ತಾನೆ ಆ ಭಗವಂತನ ಜ್ಞಾನವನ್ನು ಭಕ್ತಿ ಸ್ವೀಕಾರ ಮಾಡಬೇಕು ತಿನ್ಪುರ ಪ್ರಸಾದ ಅನ್ನ ಆನಿ ಕತ್ತಲೆದ ಉಳಾಯಿಗೆ ಬಂಧುಗಳಿಗೆ ಬಾಂಧವರಿಗೆ ಕೊಪ್ಪಣಗಳಿಗೆ ಕೂಡ ಕೊರೋಡು ಎಲ್ಲೆಗೂ ಕೂಡ ನೀರು ದಾಟ ಐನ್ ಬಾರಿ ಜಾಗ ತೆಗೆದಿಯೋಡ ಐಕೋಡ ಕುಂಕುಮ ಗಂಧ ಪ್ರಸಾದ ಇದೆ ತಿನ್ಪುರ ಪ್ರಸಾದ ಇದನ್ನ ಆನಿಗೆ ತೀರ್ಪು ಯಾವುದು ಆಳ ಇವುಕ ಇದ್ದಕ್ಕೂ ಬೇರೆ ಮಾಡ್ತಾರೆ ಇಲ್ಲಲ್ಲ ಒಂದು ತಾರದ ಇದ್ದ ದಾಂಡ ಮರತ್ತು ಕುಂಕುಮ ಗಂಧ ಪೂರ ಇದ್ದ ಆ ತಾರದ ಇದ್ದ ಓಡಾಡಲು ಓಡಾಡ ನೀರದ ಜಲ ಪರಿಪುರ ನೀರಿತ್ತು ನೈರು ಪಾಟನೆ ಮಾಡಲು ಏಪಲ ಅಂಜನೆ ಪ್ರಸಾದ ದಕ್ಕೆರದಲ್ಲಿ ಮಾಡಿ ನಂಬಿದ್ದೆ ಈ ಕಥೆ ತಿರುತ್ತಾಮ ದರಿದ್ರವಲಮದೇವಿತ್ತಂ ಬದ್ಧೋ ಮುಚ್ಚೇತ ವಂದನಾದ ಭೀತೋ ಭಯಾಶ್ಚ ಮುಚ್ಚೇತ ಸತ್ಯಮೇವಾನ್ನ ಸಂಶಯ ಈ ಕಥೆ ತಿದಾದವನ್ನು ದರಿದ್ರರು ಧನಿಕರಾಗಬೇಕು ಲಭತೆ ವಿತ್ತಂ ಬದ್ಧೋ ಮುಚ್ಚೇತ ವಂದನಾದ ರೋಗದ ಭಯ ನಾವು ಬೇಜದಾನೆ ಅಲ್ಲ ಭಯ ಆ ಭಯ ದೂರಾಪನು ಸತ್ಯನಾರಾಯಣ ವ್ರತಾಚರಣೆ ಮಂತ್ರನೇಕ ದರಿದ್ರೋ ಲಭತೆ ವಿತ್ತ ಬದ್ಧೋ ಮುಚ್ಚೇತ ವಂದನಾದ ಭೀತೋ ಭಯಾಶ್ಚ ಮುಚ್ಚೇತ ಸತ್ಯಮೇವ ಅಂತ ಸತ್ಯನಾರಾಯಣ ಸ್ವಾಮಿನ ಸೇವೆ ಮಂತ್ರನೇಕ ನಮ್ಮ ಸಕಲ ದುರಿತಲ ಪಾಪದ ದೂರಾಪುರು ಮಾಡಿದೆ ಅಂಚನೆ ವಿದ್ಯಾರ್ಥಿ ಲಭತೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಪ್ರಾಪ್ತಿಯಾಗುವುದು ಸುಖಾರ್ಥಿ ಲಭತೆ ಸುಖಂ ಕಷ್ಟ ಇದ್ದನಾಗ ಕಷ್ಟಪ ದೂರಾದ ಸುಖ ನಿಕ್ಕೊಂಡಿಗೆ ಪ್ರಾಪ್ತಿಯಾಗುವುದು ಸುಖಾರ್ಥಿ ಲಭತೆ ಸುಖಂ ಕನ್ಯಾರ್ಥಿ ಲಭತೆ ಕನ್ಯಾ ಭರ್ತಾರಂ ಲಭತೆ ಹೋಗದು ಯೋಗ್ಯವಾದ ಒದಗಿ ಕೊಡುವುದು ಕಂಡದ್ದು ವರ ಅನ್ವೇಷಣೆ ಮಾಡ್ಕೊಂಡೆ ವರ ಪ್ರಾರ್ಥನೆ ಮಾಡ್ಕೊಂಡು ಯೋಗ್ಯವಾದ ಒದಗಿ ಕೊಡೋದಿಲ್ಲ ಅಂಜನೆ ವರಾನ್ವೇಷಣೆ ಮಾಡ್ಕೊಂಡಂಜಿನ ಒದಕ್ಕೂ ಯೋಗ್ಯವಾದ ವರಲ ಪ್ರಾಪ್ತಿಯಾಗುವುದು ಕಂಡದು ಈ ಸತ್ಯನಾರಾಯಣ ವೃತಾಚರಣೆ ಇತಿ ಸ್ಕಾಂದ ಪುರಾಣೆ ರೇವಾಕಾಂಡೆ ಸತ್ಯನಾರಾಯಣ ವೃತ ಕಥಾಯ ಪೂರ್ಣ ಅಂಚಾಂಡ ಏರಿಗೆ ಮಾಡ್ತಿರೋದು ವಿವರ ಮಾಡ್ತಿರೋದು ಕಂಡದು ಈ ಕಥೆ ನಮಗೆ ಗೊತ್ತಾಗಿದೆ ಒಟ್ಟು 13 ಅಧ್ಯಾಯದ ಕಥೆ ಉಂಟು 5 ಅಧ್ಯಾಯ ಮಾತ್ರ ನಿಮಗೆ ಎದುರುಡೆ ಪ್ರಸ್ತುತ ಮಾಡ್ತೀನಿ ಹೆಚ್ಚಾದ 5 ಅಧ್ಯಾಯದಲ್ಲಿ ಮಾಡ್ತೀನಿ ಯೋಗ್ಯವಾದ ವೈದಿಕರಿಂದ ಬೆಳ್ಳಿ ಹಬ್ಬದ ಈ ಸುಸಂದರ್ಭ ಒಂದು ಪೂಜೆ ಮಾಡಿಕೊಡೋದು ಬಂದಿಲ್ಲ ಮನಸ್ಸಿನ ಪೂಜೆ ತಪ್ಪನವೇ ಅವೇ ಒಂದು ಭಾಗ್ಯದ ವಿಶೇಷ ಈತ ಜನ ಒಟ್ಟು ಸೇರ್ತಾದ ಅಕ್ಲೇ ಧಾರ್ಮಿಕವಾದ ಪ್ರಜ್ಞೆಯನ್ನು ಲೆಪ್ಪಾದ ರಾಷ್ಟ್ರ ಉನ್ನತಿಗೆ ಬೋಡಾದ ಈ ದೇಶದ ಉನ್ನತಿಗೆ ಬೋಡಾದು ನಮ್ಮ ಮಲ್ಪುನಂಚಿನ ಪೂಜೆದ ಆ ದೇಶದ ಉನ್ನತಿದ ಭಾವನ ನೀತಿ ಮಲ್ಪುನಂಚಿನ ಪೂಜೆ ಅವು ಮಾದರಿಗಳ ನಿತ್ಯ ಶ್ರೇಯಸ್ಸನ್ನ ಮಂಗಲವನ್ನು ಅಳಿಸಾಡುವುದು ಅವಕಾಶವನ್ನು ನಂಚಿನ ನಮ್ಮ ಬಾರಿ ನೆರೆಸ್ತಾರೆ ಈ ಹಿಂದೆ ಮಂದಿರದ ಬಾರಿ ನೆರೆಸ್ತಾರೆ ಕಾರಣ ಈ ಅನುಗ್ರಹಪೂರ್ವಕವಾಗಿ ನಂಚಿನ ಪ್ರಾರ್ಥನೆಗೆ ನಮ್ಮ ಮಾತೆಗಳ ಪೂಜೆಗಳ ಪ್ರಾರ್ಥನೆಗಳ ನಮ್ಮ ಮಾತೆಗಳ ಗೆರಿಯಾಟ ಕಂಡುದು ಕಣ್ಣೊಂದು ಅವಕಾಶಗಳನ್ನು ವಂದನೆ ಮಾಡಿಕೊಂಡು ಎನ್ನ ಕಥಾವಾಚನವನ್ನು ಈಡೇರುತ್ತಾರೆ ಸರ್ವೇ ಸಂತೋ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾ ಭವೇತ್ ಓಂ ಶಾಂತಿ 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 ಲಕ್ಷ್ಮೀಕಾಂತಂ ಕಾಮಯಂ ವಿದ್ಯಾಗಮ್ಯಂ ವಂದೇ ವಿಷ್ಣುಂ ಭೋವಯಹರಂ ಸರ್ವಲೋಕೈಕನಾಥಂ ಜಾಯೇ ಸತ್ಯಂ ಗುಣಾತೀತಂ ಗುಣತ್ರಯಸಮೇತಂ ಲೋಕನಾಥಂ ಲೋಕೇಶಂ ವಸ್ತುವಾಹನಂ ಹರಿಂ ನೀಲವರ್ಣಂ ವೇದವತ್ತಂ ದೇವಸ್ಯ ಪರಿಪೂಷಿತಂ ಗೋವಿಂದಂ ಲೋಕಾನಂದಂ ಸನ್ಮಾದೀಯ ಪೂಜಿತಂ ಸತ್ಯನಾರಾಯಣ ಸ್ವಾಮಿ ರಾಘವೇಂದ್ರಪಯಾಮಿ ಭೋಗಿ ಪದ್ಮಾಯುಕ್ತಂ ನಾಗವಲ್ಯಾದೇವಂ ಕರ್ಪೂರಾಚರಣಂ ತಾಂಬೂಲಂ ಪ್ರವಿಶತಾಂ ಓಂ ಪ್ರಾಣಾಯ ಸ್ವಾಹಾ ಪ್ರಾಣಾಯ ಸ್ವಾಹಾ ಜ್ಞಾನಾಯ ಸ್ವಾಹಾ ಮಂದಾನಾಯ ಸ್ವಾಹಾ ಸಮಾನಾಯ ಸ್ವಾಹಾ ವೀರ್ಯ ಸ್ವಾಹೇ ಸುತ್ವಾಸವೇನ ಪ್ರಯತ್ನಮ ಕಾವ್ಯಾಂ ಭೂತತ್ತಾಭ್ಯಾಂ ಶ್ರೀ ಸತ್ಯನಾರಾಯಣ ಸ್ವಾಮಿ ರಾಘವೇಂದ್ರ ಮಹಾದೇವ ಜನ್ಮೇಯಾಮಿ ಓಂ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ
स्वाध्यात्मजये तस्मात् विराडगाच विराजो अधिपुरुषः आरोग्यं पद्मबन्धुर्वितरतु शतां सम्पदं शीतरश्मिः भूलाभं भूमे पुत्रहृता वाक्यभूतं च सौम्यः चन्द्रधारम् अरिष्ठानि प्रणश्यन्ति दुरितानि भयानि च शान्तिरस्तु सौम्येस्तु ग्रहाः कुर्वन्तु नो मङ्गलम् ॐ शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलयनं योगविद्यानगम्यं वन्दे विष्णुं भवभयहरं सर्वलोकैकनाथं ध्याये सत्यं गुणातीतं गुणत्रयसमन्वितं लोकनाथं विलोकेशं कौस्तुभा आरोग्यं पद्मबन्धुर्वितरतु शतां सम्पदं शीतरश्मिः भूलाभं भूमिपुत्रसकलता दीर्घायुस्सिंहि गेयो विपुलतरयशा केतुराचन्द्रतारं मङ्गलं भगवानिष्ठो मङ्गलं मधुसूदनः मङ्गलं देवकी पुत्रो मङ्गलं गणद्वयः आदित्यादिनवग्रहदेवताभ्यो नमः लक्ष्मीसहितसत्यनारायणस्वामिदेवताभ्यो नमः प्रार्थनां समर्पयामि आवड अत्यत्य जोकल व्यंजक जोकल ಸೇರಲು ಶ್ರದ್ಧಾಭಕ್ತಿ ಪುರಸ್ಸರವಾದ ಆರಾಧನೆ ಮಂತ್ರವನ್ನು ಗೊತ್ತಿದ್ದ ಗ್ರಾಮದೇವರು ದೈವದೇವರು ಮನೆದೇವರು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವರನ್ನು ದುಂಬುದೇವರು ದೇವರ ಪ್ರಾರ್ಥನೆ ಪಂಡ ಪ್ರಕಾರವಾದ ಶ್ರದ್ಧಾಭಕ್ತಿ ಪುರಸ್ಸರವಾದ ಕಂಡ ಗೋವೇವಂಜಿ ಪೂಜೆ ಪುರಸ್ಕಾರ ಬದುಕೊಂಡಲ್ಲ ಶ್ರದ್ಧೆಲ ಭಕ್ತಿಲ ಭಾರಿ ಮುಖ್ಯ ಒಂದು ದೈನಡಿ ಅಂದಾಂಡ ಆ ದೈಕ್ಕೆ ನೀರ್ಲ ಗೊಬ್ಬರದ ಪಂಡ ಮಾತ್ರ ಅವು ಬೆಳೆದ ಮಲ್ಲಾದ ಫಲಪದ ಸಾಧ್ಯತೆ ಉಂಟು ಅವೇ ರೀತಿಯಾದ ಶ್ರದ್ಧಾಭಕ್ತಿ ಪುರಸ್ಸರವಾದ ಯಥಾಶಕ್ತಿಯ ಸತ್ಯನಾರಾಯಣ ಸ್ವಾಮಿ ಸಂಕಲ್ಪೋಕ್ತ ಪೂಜೆ ನಮ್ಮಂತೊಂದ ವಿಶೇಷವಾದ ದುರ್ಗಾವಾಹಿನಿ ಮಹಿಳಾ ಮಂಡಲದ 25 ವರ್ಷದ ಅಂಗವಾದ ದಯಗೊಂಡ ಇಂದುಲಾತೆ ಸುರೂತಾನ 5 ವರ್ಷಗಳಿಗೆ ದೈಹಿಕ ಮಲ್ಲಮಲ್ಲ ದೈಯ ಮಲ್ಲವಿ ಸಾಮೂಹಿಕ ಆ ದುರ್ಗಾವಾಹಿನಿ ಮಹಿಳಾ ಮಂಡಲ ಮಂಡಲ 25 ವರ್ಷ 1ನೇ ವರ್ಷದಲ್ಲಿ 25 ವರ್ಷ ಬೆಳೆದ ಮಲ್ಲಾದ ಅವಾಗ 10 ಜನಕ್ಕೆ ಅಡ್ಡೆ ಅವರು ಕಲಿಗೊಟ್ಟು ಒಂತೆ ಕಟ್ಟಿದ್ದ ಒಂತೆ ಸಮಯ ದಿಂಜಮುಂಡ ಸಂಪಾದನೆ ಆಪಂಚಿತ ಸತ್ಯನಾರಾಯಣ ಸ್ವಾಮಿ ದೇವರ ವ್ರತಕಲ್ಪೋಕ್ತ ನಮ್ಮ ಇಂದ ಶ್ರದ್ಧಾಭಕ್ತಿ ಪುರಸ್ಸರ ಮಾಡ್ತೀನಿ ಮಲ್ತಿನ ಪೂಜೆ ದೇವ ಸಂಪೂರ್ಣವಾದ ಸ್ವೀಕಾರ ಮಾಡಿಕೊಂಡು ಈ ಒಂಜಿ ಪೂಜೆಗೆ ಪ್ರತ್ಯಕ್ಷವಾದ ಪರೋಕ್ಷವಾದ ಏನು ಮಾತ್ರ ಸಹಾಯ ಮಾಡ್ತಿದ್ದೀರ ಅವೇ ರೀತಿ ಒಂಜಿ ಕಟ್ಟಡಗಳಾದೆ ಈ ಒಂಜಿ ಕಟ್ಟಡ ಆದ 10 ವರ್ಷ ಕಟ್ಟಡ ಆನಾಗ ಇದಕ್ಕೆಲ್ಲ ಸುಮಾರು ಜನ ಮಾತ್ರ ಸಹಾಯ ಮಾತ್ರ ಮತ್ತೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಾಯ ಮಾತ್ರ ಅಖಿಲೆಗಳ ಆ ದೇವಿಯ ಆಯುರಾರೋಗ್ಯ ಐಶ್ವರ್ಯ ಕೊಡದು ಅವೇ ರೀತಿಯ ದುರ್ಗಾವಾಹಿನಿ ಮಹಿಳಾ ಮಂಡಲದ ಸರ್ವ ಸದಸ್ಯರಿಗೆಲ್ಲ ಆರೋಗ್ಯಪೂರ್ಣ ಆಯುಷ್ಯ ನಮ್ಮ ದೇವಿಯ ದಾದಕೀಯಗಳಿಂದ ಆರೋಗ್ಯದ ಆಯುಷ್ಯ ಆರೋಗ್ಯಪೂರ್ಣ ಆಯುಷ್ಯ ಧೈರ್ಯವಂತ ನಮಗೆ ಅನಾರೋಗ್ಯ ಬರ್ತದೆ ನಮ್ಮ ಮೇಲೆ ನಮ್ಮಲ್ಲಿ ಮಲ್ಕೊಂಡು ಅಂಚಿತ್ನ ಆಯುಷ್ಯ ಆರೋಗ್ಯಪೂರ್ಣ ಆಯುಷ್ಯ ನಮಗೆ ದೇವಿಯ ಅನುಗ್ರಹ ಮತ್ತು ಅವು ಪ್ರಾಪ್ತಿ ಆಡಿದ ಮಾತ ಅಷ್ಟೈಶ್ವರ್ಯ ನಮಗೆ ಪ್ರಾಪ್ತಿ ಆಕೊಂಡು ಬರೋದು ಶಾಸ್ತ್ರ ವಿಚಾರ ಅಂಚಾತ್ಮಕ ಮಾತೆಲ್ಲ ಸೇರೊಂದು ಶ್ರದ್ಧಾಭಕ್ತಿ ಪುರಸ್ಸರವಂತ ಸತ್ಯನಾರಾಯಣ ಸ್ವಾಮಿ ಭಜನೆ ಸತ್ಯನಾರಾಯಣ ಸ್ವಾಮಿ ಸಂಪೂರ್ಣವಾದ ಸ್ವೀಕಾರವಂತಂದು ಈಗಲೇ ಮಾತರೆಗಳ ಆ ದೇವಿ ಆಯುರಾರೋಗ್ಯ ಐಶ್ವರ್ಯ ಕೊಡ್ತದೆ ಈ ಒಂದು ಕಲ್ಪೋಕ್ತ ಪೂಜೆ ಮಂತಂಡ ವಾಮತ ಫಲ ಉಂಡ ಆ ಫಲ ಮಾತ್ರ ನಿಖಿಲೆ ಅನುಗ್ರಹವಾದ ಬರ್ತದೆ ಉತ್ತರೋತ್ತರದ ಅಭಿವೃದ್ಧಿ ಮೊದಲಕ ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಮಲ್ಪಡುವ ಬೆಳೆದು ಅವೇ ಪ್ರಕಾರವಾದ ಬಯ್ಯಡ ಪಂಚಿತ್ನ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ವಿವೇಕ್ತವಾದ ಹೇಳಿದೆ ಧನ ಕನಕ ವಸ್ತು ವಾಹನ ಪ್ರಾಪ್ತಿಯಾದ ಧನಾಕಾಶ ನಾಮ ಯೋಗನ ಭಾಗ್ಯನ ಕೊಡದು ಉತ್ತರೋತ್ತರದ ಅಭಿವೃದ್ಧಿ ಮೊದಲಕ ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಮಲ್ಪಡುವ ಬೆಳೆದು ಆ ಮಹಾಮಂಗಳಾರ್ಥ ಪ್ರಸನ್ನ ಕಾಲ ಮಾತ್ರ ಒಂದು ಪ್ರಾರ್ಥನೆ ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾಂ ನಮಸ್ತಸ್ಸೈ 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 ನಮೋ ನಮಃ ಮಾತೆಲ್ಲ ಬರಲೆ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರ ದೇಹಿ ಮೇ ಸತ್ಯನಾರಾಯಣ
ಸ್ವಾಮಿ ಪಾದವಂತಿಕೆ ಗೋವಿಂದಾಣಿ ಗೋವಿಂದ ಎಲ್ಲ ಹರಿತಕ್ಕೊಚ್ಚಿ ಹರಿವಾಣ ಬರ್ಕೊಂಡು ಹರಿವಾಣದ ಪಾದ ನಾವೆಲ್ಲ ನೋಡಿ